First prize Vignesh, second prize Manvi, third prize Sukesh. ಅಲೆ ಬೋರ್ತೇರಿ ಕುಡಂಜಿದ ಸಾಲು ವೆಲ್ಕಮ್ ಬ್ಯಾಕ್ ಟು ಬಾಲಾಜಿ ತುಳುಲಾಗ್ ಇನಿ ಎಂಕಲ್ನ GFCC ಹಿರೇಡ್ಕ ಮುಲ್ತ ಸ್ಪೋರ್ಟ್ಸ್ ಡೇ 2025-26ನೇ ಸಾಲಿನ ಸ್ಪೋರ್ಟ್ಸ್ ಡೇ ನಡತುನುಂಡು. ಅಂಚನೆ 4 ಟೀಮ್ ಉಂಡು, 4 ಟೀಮ್ ಅಲ್ದಿರು. ಅಂಚನೆ ಇತ್ತ ಒಂಟೆ ಬೊಕ್ಕ ಮಾರ್ಚ್ ಪಾಸ್ಟ್ ಅವೈ ಬಕ್ಕ ರನ್ನಿಂಗ್ ರೇಸ್ ಅಂಚನೆ ಕೆಲವು ಮಟ್ಟ ಗೇಮ್ಸ್ ಉಂಡು ಅವೇನು ತೂಕ ಬಕ್ಕ ಇನ ಪಂಡ ಇನ್ನಿತ ಸ್ಪೋರ್ಟ್ಸ್ ಡೇ ವೀಡಿಯೋನಿಗೆಲ್ಲ ಇನ್ನಿತ ವೀಡಿಯೋ ತೂವಲಿ ಫುಲ್ಲು ತೂಕ ಇನ್ನಿತ ಸ್ಪೋರ್ಟ್ಸ್ ಡೇ ವೀಡಿಯೋ ಹೆಂಚಾಪುನ್ ಪಂಡ್ ಯಾತ್ತೆ ಕಾಲೇಜ್ ಡುಲ್ಲೆ ಪೋಯಿ ಸ್ಪೋರ್ಟ್ಸ್ ಡೇ ಮಾರ್ಚ್ ಪಾಸ್ಟ್ ಸ್ಪೋರ್ಟ್ಸ್ ಉಂಡು ತೂವಲ್ನಿಗ ರೆಡಿ ಆಗ್ತಂಡು ಅಂಚನೆ ಮುಲ್ಪಲ ತೂವಲಿ ಧ್ವಜಾರೋಹಣ ಪುರ ಅನ್ಪುರಂಡು ಅಂಚನೆ ಟ್ರ್ಯಾಕ್ ತೂವಲಿ ಭಾರಿ ದೊಮ್ಮುಂಡು ಮಾರೆ ಸಾಕಾಪುಂಡು ಅಂಚನೆ ಮಾರ್ಚ್ ಪಾಸ್ಟ್ ರೆಡಿ ಆಗ್ತೀರಿ 4 ಟೀಮ್ದಾಗಲು ವೈಟ್ ಸ್ಮ್ಯಾಶರ್ಸ್, ರೆಡ್ ಡಿಲೈಟ್ಸ್ ಬಕ್ಕ ಬ್ಲ್ಯಾಕ್ ಶಾಡೋಸು, ಬ್ಲೂ ಸ್ಟ್ರೈಕರ್ಸ್ 4 ಸ್ಕ್ವಾಡ್ ತೂವಲಿತ್ತೆ ಲಕ ಇತ್ತೆ ರಡ್ಮೂಜಿ ಅತ್ಲೆಟಿಕ್ ಆಂಡ್ 1000 ಅವಾರ್ಡ್ ಬಕ್ಕ 800 ಮೀಟರ್ ಅವಾರ್ಡ್ ಬಕ್ಕ ಕೆಲವು ಮಟ್ಟ ಆಂಡ್ ಅಂಚನೆ ಇತ್ತೆ ಮಾರ್ಚ್ ಪಾಸ್ಟ್ ನಡತೊಂಡ್ರು ಬಕ್ಕ ಎಂಕುಲೊಂಜಿ ವಾದ್ಯ ಉಡ್ರು ತೂವಲ್ನೆಗಲಿ ವಾದ್ಯ ಬರುವುದರುಂಡು ತೂಕ ಇನ್ನಿತ ಸ್ಪೋರ್ಟ್ಸ್ ಡೇ ವಿಡಿಯೋ ಎಟ್ಲಾಗ ತೂವಲ್ನೆಗಲಿ ಹೋಯ್ತು.
ಉದ್ದೇಶದಿಂದ ನಿಮಗೆ ಈ ನಮ್ಮ ಈ ಸಂಸ್ಥೆಯಲ್ಲಿ ನಿಮಗೆ ಈ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ನಿಜವಾಗಿಯೂ ಇವರನ್ನು ನಾನು ತುಂಬ ಮೆಚ್ಚಬೇಕಾಗಿರುವುದು. ಯಾಕಂತ ಹೇಳಿದರೆ ಪ್ರತಿಯೊಂದು ಸಂಸ್ಥೆಯಲ್ಲಿ ಹೆಚ್ಚಾಗಿ ನಿಮಗೆ ಕ್ರೀಡೆಗೆ ದೈಹಿಕ ನಿರ್ದೇಶಕರಿರ್ತಾರೆ, ಆದರೆ ಈ ಬಾರಿ ನಿಮ್ಮಲ್ಲಿ ದೈಹಿಕ ನಿರ್ದೇಶಕರು ಇಲ್ಲ. ಆದರೂ ಕೂಡ ನಿಮಗೆ ಆ ಕೊರತೆ ನಿಮಗೆ ಕಾಣಬಾರದು ಎಂಬಂಥ ಉದ್ದೇಶದಿಂದ ಲಿತಿನ್ ಸರ್ ಅವರ ಒಂದು ಹೆಚ್ಚಿನ ಒಂದು ನಾಯಕತ್ವದಲ್ಲಿ ನಿಮ್ಮ ಪ್ರಾಂಶುಪಾಲರಿರಲಿ ಅಥವಾ ಡಾಕ್ಟರ್ ಸೌಮ್ಯಲತಾ ಇವರ ಮಾರ್ಗದರ್ಶನ, ಆ ಇಬ್ಬರ ಮಾರ್ಗದರ್ಶನ ಹಾಗೂ ಈ ಲಿತಿನ್ ಸರ್ ಅವರ ಒಂದು ಮುಂದಾಳತ್ವದಲ್ಲಿ, ಅದೇ ರೀತಿ ನಂದೀಶ್ ಸರ್ ಇರ್ಬೋದು, ರಂಗನಾಥ್ ಸರ್ ಇರ್ಬೋದು, ಮತ್ತು ಇತರ ಎಲ್ಲ ಏನು ಉಪನ್ಯಾಸಕ ವೃಂದದ ಇರ್ಬೋದು, ಅವರೆಲ್ಲ ಸಹಕಾರದಿಂದ ನಿಮಗೆ ಯಾವುದೇ ಕುಂದು ಬರಬಾರ್ದು, ನೀವು ಬೇರೆ ಕಾಲೇಜಿನವರ ಹಾಗೆ ಒಳ್ಳೆಯ ಖುಷಿಯಿಂದ ಈ ಒಂದು ಇದರಲ್ಲಿ ಭಾಗವಹಿಸಬೇಕು, ನಿಮಗೂ ಕೂಡ ಒಳ್ಳೆಯ ಖುಷಿ ಆಗಬೇಕಂತ ಉದ್ದೇಶದಿಂದ ಅವರು ಈಗ ಕೆಲವಾರು ದಿವಸದಿಂದ ಕಷ್ಟಪಟ್ಟು ನಿಮಗೆ ಈ ಒಂದು ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದಿದ್ದರೂ ಕೂಡ ನಿಮಗೆ ಅದನ್ನು ತೋರ್ಪಡಿಸದೆ ಬೇರೆಯವರ ಸಹಕಾರವನ್ನು ಪಡೆದುಕೊಂಡು ನಿಮಗೆ ಯಾವ ತೊಂದರೆ ಆಗದಾಗೆ ನಿಮಗೆ ಈ ಒಂದು ಕ್ರೀಡಾಕೂಟವನ್ನು ನಿಮಗೆ ನಡೆಸ್ತಾ ಇದ್ದಾರೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು. ಅವರು ಹೇಳಿದರು ಕೆಲವು ವಿದ್ಯಾರ್ಥಿಗಳು ಇದಕ್ಕೆ ಇನ್ನೂ ಬರಲಿಲ್ಲ, ಕೆಲವರು ಭಾಗವಹಿಸಲಿಲ್ಲ ಅಂತ. ಇದು ವಿದ್ಯಾರ್ಥಿ ಮಿತ್ರರೇ, ಇದು ಏನಂತ ಹೇಳಿದರೆ ನಿಮಗಾಗಿ ನಡೆಸಿದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸದಿದ್ದರೆ ಮತ್ತು ಯಾರಿಗಾಗಿ ಇದು ನಿಮಗೆ ಗೊತ್ತಿರಬೇಕು. ನೀವು ಆದಷ್ಟು ಇನ್ನು ಮುಂದೆ ಆದರೂ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕವಾದಂತಹ ಏನು ಇದನ್ನು ಗಟ್ಟಿ ಮಾಡಿಕೊಳ್ಳುವಂಥ ಒಂದು ಅವಕಾಶ ಈ ಕ್ರೀಡೆಯಲ್ಲಿ ಇರುವುದರಿಂದ ನೀವು ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಬೇಕಾಗಿ ಈ ಒಂದು ಕ್ರೀಡೆ ಇರುವುದು. ಅದರಿಂದಾಗಿ ನೀವು ಇದರಲ್ಲಿ ಎಲ್ಲರೂ ಭಾಗವಹಿಸಿ ಮತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂಥ ಪ್ರಾಂಶುಪಾಲರಿರ್ಬೋದು ಅಥವಾ ಸೌಮ್ಯಲತಾ ಮೇಡಮ್ ಇರ್ಬೋದು, ಹಾಗೇನೆ ಇದರ ನೇತೃತ್ವವನ್ನು ವಹಿಸಿಕೊಂಡಂತಹ ಲಿತಿನ್ ರವರಿರ್ಬೋದು ಮತ್ತು ಇತರ ಎಲ್ಲ ಉಪನ್ಯಾಸ ವರ್ಗದವರು ಇರಬೇಕು. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯವನ್ನು ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿ. ಪ್ರಾಂಶುಪಾಲರಾದಂತಹ ಶ್ರೀಯುತ ಪ್ರಕಾಶ್ ಪ್ರಭು ಸರ್ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳುತ್ತೇನೆ. ದೈಹಿಕ ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಜವಾಬ್ದಾರಿಗಳನ್ನು ಸುಗಮವಾಗಿ ನಿರ್ವಹಿಸಿದ ಡಾಕ್ಟರ್ ಲಿತಿನ್ ಬಿಎಂ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಹೆಚ್ ಸರ್ ಇವರ ಅನುಪಸ್ಥಿತಿಯಲ್ಲಿ ಸಹಕಾರವನ್ನು ನೀಡಿದ ತಮಗೂ ಧನ್ಯವಾದಗಳು. ಪ್ರಥಮ ದರ್ಜೆ ಕಾಲೇಜು ಹಿರಿಯಡ್ಕ ಇಲ್ಲಿಯ ಇಕನಾಮಿಕ್ಸ್ ಟೀಚರ್ ಆದ ಜಯಶ್ರೀ ಮ್ಯಾಮ್ ಇವರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ, ಶಿಕ್ಷಕೇತರ ವೃತ್ತದವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಆನ್ಲೈನ್ 100 ಮೀಟರ್ ಆಂಡ್ ಇತ್ತೆ ಆನ್ಲೈನ್ 100 ಮೀಟರ್ ಓಟ 7 ಜನ ಅಲ್ಲೇರು. ಆನ್ಲೈನ್ 2 ಜನ ಇತ್ತೇರು. ಫಸ್ಟ್ ಸೆಕೆಂಡ್ ಥರ್ಡ್ ತೀರ್ಮಾನ ಅಂಡ್ ಅಂಚನೆ ಇತ್ತೆ ಪೊನ್ನೆನ ಫಸ್ಟ್ ಸೆಕೆಂಡ್ ಥರ್ಡ್ ತೋಲ್ನಿಯಲ್ಲಿ ಮೀಟರ್ ಗರ್ಲ್ಸ್ ಅಲೇ ಬೋರ್ತೇರಿ ಕುಡಂಜಿದ ಸಾಲು ಮೀಟರ್ ರೇಸ್ ಶ್ರಾವ್ಯ
ದ್ವಿತೀಯ ಸ್ಥಾನ ಪ್ರಶಾ, ತೃತೀಯ ಸ್ಥಾನ ಸುಷ್ಮಿತಾ. ಪ್ರಶಸ್ತಿ ಪಡೆದಂತಹ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಶ್ರೀಯುತ ನಂದೀಶ್ ಕುಮಾರ್ ಕೆಸಿ ಇವರಿಗೂ ಕೂಡ ಧನ್ಯವಾದಗಳು. ತೋಲಿ 200 ಮೀಟರ್ ಕೊನೆಯ ಲೈನ್ ಉಂಟದೇರೆ. ಆಲೆ ಬೂರ್ದೇರಿಯೇ 200 ಮೀಟರ್ನ ಫೈನಲ್ ದ ಸಾಲು. ಬೇಗ ಬೇಗನೆ ಓಡಿ ಬನ್ನಿ, ಚಿನ್ನದ ಪದಕಕ್ಕಾಗಿ ಬೇಗ ಬೇಗನೆ ಓಡಿ. ಶಾರ್ಟ್ ಪುಟ್ಟ ಒಂದು ಅವನುಂಡು ಗರ್ಲ್ಸ್ನ ತೋಲ್ನಿಗಲ್ಲಿ. ಬಹುಮಾನ ಸಂಧ್ಯಾ ನಾಯಕ್, ದ್ವಿತೀಯ ಬಹುಮಾನ ಮಂದಾರತಿ ಹಾಗೂ ತೃತೀಯ ಬಹುಮಾನ ಸೃಷ್ಟಿ. धन्वित, कौशिक, अक्षय, विकास, चिराग, सुधन्वा, शरत, आयुष. मीटर द फाइनल द साल. नंबर 8 सुधन्वा, नंबर 8 सुधन्वा. फाइनल द सालिड. फर्स्ट प्राइज, सेकंड प्राइज, थर्ड प्राइज. ಹೈ ಜಂಪ್ ಬಾಯ್ಸ್ ಮೊದಲ ಬಹುಮಾನವನ್ನು ಪಡೆದುಕೊಂಡ ಶ್ರೀಕಾಂತ್ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಎರಡನೇ ಬಹುಮಾನವನ್ನು ಪಡೆದುಕೊಂಡ ಕೌಶಿಕ್ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಬ್ಲ್ಯಾಕ್ ಶಾಡೋಸ್ ಕಡೆಯಿಂದ. ಹಾಗೆ ಮೂರನೇ ಬಹುಮಾನವನ್ನು ಒಂದೇ ಟೀಮಿನ ಎರಡು ಸದಸ್ಯರು ಪಡೆದುಕೊಂಡಿರುತ್ತಾರೆ, ಸುಕೇಶ್ ಮತ್ತು ವಿಕ್ರಮಾರ್ಜುನ್. ಮೂರನೇ ಸ್ಥಾನವನ್ನು ಪಡೆದುಕೊಂಡ ವಿಕ್ರಮಾರ್ಜುನ್ ಮತ್ತು ಸುಕೇಶ್ ಇವರಿಗೆ ಕಂಚಿನ ಪದಕ. ನೆಕ್ಸ್ಟ್ ನಂಬರ್ 11 ಗಣೇಶ್. ಹಾಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡ ಕೌಶಿಕ್ ಇವರು ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿದ್ದಾರೆ ಬ್ಲ್ಯಾಕ್ ಶಾಡೋಸ್. ಹಾಗೆಯೇ ಪ್ರಥಮ ಬಹುಮಾನವನ್ನು ಪಡೆದುಕೊಂಡ ಶ್ರೀಕಾಂತ್ ಇವರು ಬ್ಲೂ ಸ್ಟ್ರೈಕರ್ಸ್ ನಿಂದ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಅಥ್ಲೆಟಿಕ್ಸ್ ಸಲ್ಯೂಟ್ ಆರ್ಡರ್.
ಎಲ್ಲ ಕಣಿಗೆಲ್ಲ ತೂವಲಿ ಬ್ಲ್ಯಾಕ್ ಶಾಡೋಸ್, ವೈಟ್ ಸ್ಮ್ಯಾಶರ್ಸ್, ಬ್ಲೂ ಸ್ಟ್ರೈಕರ್ಸ್ ಸಕ್ಕರೆ ಎಸೆತ ಹಾಗೆ ರೆಡ್ ಲೈಟ್ ತಂಡದ 4 ಜನ ಓಟಗಾರರು ಆದಷ್ಟು ಬೇಗ ಟ್ರ್ಯಾಕ್ ನತ್ತ ಬರಬೇಕು. ನಂಬರ್ 3 ರಿಲೇ ಸ್ಟಾರ್ಟ್ ಆತನು ಕೊನ್ಲೇನ ತೋಳಿನ ಗದಿ ಸಿದ್ದಿ ಬಲ್ಬ 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 ಶ್ರಾವ್ಯ ಅಲೆ ಹುಟ್ಟೇರಿ ನಾಲ್ಕು ಜನದ ರಾಜ್ಯದ ಸಾಲಿಗೆ ಸಬರೀಶ್, ಸುಕೇಶ್, ಭಜನ್ ಅಲೆ ಕೊರ್ಲೆ 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 ಹೊಡೆಜಿ ಕೊರಿಯನ್ನ ಕೊರಿ ಯಾನತ್ತು ಇದೊಂದು ಯಾನತ್ತು ಕೊರಿ 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 ಕಲ್ಪಿ ಕಲ್ಪಿ ಕೊರ್ಲೆನ್ನ ಕೊರಿ ಆ ಸೂರಜ ಕೊಡು ಕೊಡು ಸೂರಜ್ ಪಾಪ ಹಾಗೇನೆ ವೈಟಿನಲ್ಲಿ ಹಾಗೇನೆ ರೆಡ್ಡಿನಲ್ಲಿ ಹಾಗೆ ಬ್ಲ್ಯಾಕಿನಲ್ಲಿ ಸೂರಜ ಅದು ಅದು white second, third, red, first, second, third. Prize Vignesh, second prize Manvi, third prize Sukesh. ಮೂರನೇ ಬಹುಮಾನವನ್ನು ಪಡೆದುಕೊಂಡ ಸುಕೇಶ್ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಎರಡನೇ ಬಹುಮಾನ ಪಡೆದುಕೊಂಡ ಮಧು ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಪ್ರಥಮ ಬಹುಮಾನವನ್ನು ಪಡೆದುಕೊಂಡ ವಿಘ್ನೇಶ್ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಅಥ್ಲೆಟ್ ಸಲ್ಯೂಟ್ ಆನರ್. ಥ್ಯಾಂಕ್ ಯು. ಇದರಲ್ಲಿ ಭಾಗವಹಿಸಿದವರು ಬ್ಲ್ಯಾಕ್ ಶಾಡೋಸ್ ಅಲ್ಲಿ ಭಾಗವಹಿಸಿದವರು ಮಂದಾರತಿ, ದೀಪಿಕಾ, ಸಂಧ್ಯಾ, ಚಿನ್ನದ ಪದಕವನ್ನು ತಂಡದಾಗಿಸಿಕೊಂಡ ಬ್ಲ್ಯಾಕ್ ಶಾಡೋಸ್ನ ಸದಸ್ಯರು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ. ಹಾಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡ ಬ್ಲೂ ಸ್ಟ್ರೈಕರ್ಸ್ ಇದರಲ್ಲಿ ಭಾಗವಹಿಸಿಕೊಂಡ ಸದಸ್ಯರು ಪೂಜಾ, ಚಿಕಿತ್ಸಾ, ಶ್ರಾವ್ಯ, ವರ್ಷ ಬೆಳ್ಳಿಯ ಪದಕವನ್ನು ತಂಡರಾಗಿಸಿಕೊಂಡಿದ್ದಾರೆ. ಬ್ಲೂ ಸ್ಟ್ರೈಕರ್ಸ್ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ. Athletic salute order. Thank you, madam. First prize, blue strikers. ಚಿನ್ನದ ಪದಕವನ್ನು ತಂಡರಾಗಿಸಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಿ. ಹಾಗೆಯೇ ಎರಡನೇ ಬಹುಮಾನ ವೈಟ್ ರೇಸರ್
TFCC ಹಿರಿಯಡ್ಕದ ಪಿಲಿಕ್ಕುಲು ನಾಲ್ಪಿ ಪಾಡಿ ಸ್ಟೆಪ್ ರಡ್ಡು ಸ್ಟೆಪ್ ಬಾಡ್ಗ ಬಲೆ 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 ಸರ್ ರಂಗನಾಥ್ ಸರ್ ಬಲೆ ಬಾಡ್ಗ ರಡ್ ಸ್ಟೆಪ್ ಎಲ್ಲ ಒಂದೊಂದು ಚೇರ್ ತಗೊಂಡು ಹೋಗ್ಬೇಕು ಬೇಗ, ಇಲ್ಲಾಂದ್ರೆ ಊಟ ಮಾಡಿ ವಾಪಸ್ ಬಂದು ತಗೊಂಡು ಹೋಗ್ಬೇಕಾಗುತ್ತೆ.